ಗಿರಿಜಾ ಸರ್ಜಿಕಲ್ಸ್ನ ಎರಡನೇ ಶಾಖೆ ಮಂಗಳೂರಿನ ಪಿವಿಎಸ್ ಬಳಿಯ ಸಾನು ಪ್ಯಾಲೇಸ್ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು. ನೂತನ ಶಾಖೆಯನ್ನು ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜಾ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿ ಶುಭ ಹಾರೈಸಿದರು. ಈ ವೇಳೆ ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ಸ್ ಮುಖ್ಯಸ್ಥ ರವೀಂದ್ರ ಕೆ ಶೆಟ್ಟಿ ಮಾತನಾಡಿ, ಮಂಗಳೂರಿನಲ್ಲಿ ಗಿರಿಜಾ ಸರ್ಜಿಕಲ್ ಎರಡನೇ ಶಾಖೆ ತೆರೆದಿದ್ದು ಈಗಾಗಲೇ ಉಡುಪಿ, ಕುಂದಾಪುರದಲ್ಲಿ 2 ಶಾಖೆಗೆ ಕಾರ್ಯಾಚರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೇವಲ ಜಿಲ್ಲೆ ಮಾತ್ರವಲ್ಲ, ರಾಜ್ಯಾದ್ಯಂತ ಗಿರಿಜಾ ಸರ್ಜಿಕಲ್ ಸೇವೆ ನೀಡಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತುಳು ಖ್ಯಾತ ಹಾಸ್ಯ ನಟ ಅರವಿಂದ್ ಬೋಳಾರ್, ದೈಜಿವರ್ಲ್ಡ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ವಾಲ್ಟರ್ ನಂದಳಿಕೆ, ಬಿಜೆಪಿ ವಕ್ತಾರ ರಾಜಗೋಪಾಲ್ ರೈ, ನಮ್ಮ ಕುಡ್ಲ ಸಂಸ್ಥೆ ಸಂಸ್ಥಾಪಕ ಲೀಲಾಕ್ಷ ಕರ್ಕೇರ, ಮಂಗಳೂರು ಮನಪಾ ಸದಸ್ಯೆ ಲೀಲಾವತಿ ಪ್ರಕಾಶ್, ಸಾನು ಪ್ಯಾಲೇಸ್ ಕಟ್ಟಡದ ಮಾಲಕ ಗುರು, ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ಸ್ ಪಾಲುದಾರರಾದ ಸುರೇಖಾ ಶೆಟ್ಟಿ, ಹರೀಶ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ ಈಗಾಗಲೇ ಹೇಳಿದಾಗೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಅಥವಾ ಹೆಲ್ತ್ ಕೇರ್ ಸೆಕ್ಟರಲ್ಲಿ ನಾವು ನಮ್ಮ ಗಿರಿಜಾ ಎಂಟರ್ಪ್ರೈಸಸ್ ಅನ್ನುವಂಥ ಒಂದು ಫಾರ್ಮಾ ಕಂಪನಿ, ಸ್ಪೆಷಲಿ ಅಲ್ಲಿ ಹೇಗೆಂದರೆ ಫಾರ್ಮಾ ಜೆನ್ರಿಕ್ ಬ್ರ್ಯಾಂಡೆಡ್ ಜೆನ್ರಿಕ್ ಮೆಡಿಸನ್ ನಾವು ಒಂದು 15 ವರ್ಷದ ಹಿಂದೆ ಪ್ರಾರಂಭಿಸಿ ಅದು ಗಿರಿಜಾ ಎಂಟರ್ಪ್ರೈಸಸ್ ಅಂತೇಳಿ ಅದರ ಹೆಸರು. ಆನಂತರ ನಾವು ಇದನ್ನು ರಿಟೇಲ್ ಸರ್ಜಿಕಲ್ ಶಾಪನ್ನು ನಾವು ಒಂದು 5 ವರ್ಷದ ಪ್ರಾರಂಭಿಸಿದೆವು. ಆನಂತರ ಮೆಡಿಕೇರ್ ಮೆಡಿಕಲ್ಸ್ ಅನ್ನುವಂಥ ಒಂದು ಸಂಸ್ಥೆ, ಅದೇ ರೀತಿ ಮೆಡಿಕೇರ್ ಕ್ಲಿನಿಕಲ್ ಲ್ಯಾಬ್ ಉಡುಪಿಯಲ್ಲಿ ಕೂಡ ಇದೆ. ಅದೇ ರೀತಿ ಫಿಸಿಯೋ ಕೇರ್ ಅಂತೇಳಿ ಅದನ್ನು ಕೂಡ ಈಗ ಆರಂಭಿಸಿದ್ದೇವೆ ಒಂದು 2 ವರ್ಷದ ಹಿಂದೆ. ಅದೇ ರೀತಿ ಕುಂದಾಪುರದಲ್ಲಿ ಕೂಡ ನಾವು ಈ ಫಿಸಿಯೋ ಕೇರ್ ಮತ್ತು ಶಿವನಿ ಡಯಾಗ್ನೋಸ್ಟಿಕ್ ಅನ್ನೋ ಲ್ಯಾಬನ್ನು ಕೂಡ ಆರಂಭಿಸಿದ್ದೇವೆ. ಇದೇ ರೀತಿ ನಮ್ಮ ಈ ಸಂಸ್ಥೆಯನ್ನು ನಾವು ಈ ಗಿರಿಜಾ ಹೆಲ್ತ್ ಕೇರ್ ಸರ್ಜಿಕಲನ್ನು ಇಲ್ಲಿ ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ಮಾಡುವಂಥ ಒಂದು ಆಶಯವನ್ನು ಇಟ್ಕೊಂಡು ಈ ಕಾರ್ಯದಲ್ಲಿ ನಾವು ಮುಂದುವರಿತಿದ್ದೇವೆ. ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಳವಣಿಗೆ ಆದಂತೆ ತಾವು ಕೂಡ ಮಂಗಳೂರಿಗೆ ಇಂಥ ಒಂದು ನೂತನವಾಗಿರ್ತಕ್ಕಂಥ ಮಳಿಗೆಯನ್ನು ಪ್ರಾರಂಭ ಮಾಡಿ ಇದರ ಮೂಲಕ ಜನರನ್ನು ಅಪ್ಗ್ರೇಡ್ ಮಾಡಿದ್ದೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯು ಅಪ್ಗ್ರೇಡೆಡ್ ದಿ ಕಾಮನ್ ಮ್ಯಾನ್. ಅಪ್ಗ್ರೇಡ್ ಮಾಡೋ ಸಂದರ್ಭದಲ್ಲಿ ನನ್ನೊಂದು ಸಲಹೆ ಇದೆ, ನೀವು ಇದರಲ್ಲಿ ಹೇಗೆ ಅದನ್ನು ನೋಡಿಕೊಳ್ಬೇಕು, ಯಾವ ರೀತಿ ಅದರ ಉಪಯೋಗಗಳಿರ್ತವೆ, ಇದನ್ನು ತಿಳುವಳಿಕೆ ಕೊಡುವುದು ಅವಶ್ಯಕತೆ ಇದೆ. ವೈದ್ಯಕೀಯ ಕ್ಷೇತ್ರ ಅಷ್ಟು ಬಹಳ ಒನ್ ವೇ ಇಟ್ಸ್ ಡೇಂಜರಸ್, ಅನದರ್ ವೇ ಇಟ್ ಇಸ್ ಮೋಸ್ಟ್ ರಿಕ್ವೈರ್ಡ್. ಡೇಂಜರಸ್ ಯಾಕೆ ಅಂತ ಹೇಳಿದ್ರೆ, ಒಂದು ಮಾತ್ರೆಯ ಬದಲಿಗೆ ಇನ್ನೊಂದು ಮಾತ್ರೆ ತಗೊಂಡ್ರೆ ಅವನ ಕತೆ ಮುಗಿಯುತ್ತದೆ. ಅದೇ ರೀತಿ ತೆಗೆದುಕೊಳ್ಳದೇ ಇದ್ರೂ ಕತೆ ಮುಗಿಯುತ್ತದೆ. ಇಟ್ಸ್ ದ ಮೋಸ್ಟ್ ಡೇಂಜರಸ್ ಅಂಡ್ ಎಕ್ಸ್ಪೀರಿಯನ್ಸಿಂಗ್ equipments or the treatment or medicine, whatever you call. ಹಾಗಾಗಿ ನೀವು ಇದರ ಬಗ್ಗೆ ಶಿಬಿರಗಳನ್ನು ಏರ್ಪಾಡು ಮಾಡಿ. ನಾನು ನಮ್ಮ ಮ್ಯಾಗೋ ಸೊಸೈಟಿಯಿಂದ ತಮ್ಮನ್ನು ಕರೆಸಿ ಒಮ್ಮೆ ಪರಿಚಯ ಮಾಡಿಸಿದ್ದೆ. ನಮ್ಮ ಎಲ್ಲ ರಿಕ್ಷಾ ಡ್ರೈವರ್ಗಳಿಗೆ, ಚಾಲಕರುಗಳಿಗೆ ಅವರಿಗೆ BP ಎಷ್ಟಿದೆ, ಶುಗರ್ ಎಷ್ಟಿದೆ, ಉಚಿತ ಅದನ್ನು ಅವರಿಗೆ ಹೇಳಿಕೊಟ್ಟು ಅವರ BP ಶುಗರನ್ನು ಚೆಕ್ ಮಾಡಿ ಇದು ಹೇಗೆ ಮಾಡ್ಬೋದು ಸುಲಭದಲ್ಲಿ ಅಂತ ತಾವು ಹೇಳಿಕೊಟ್ಟಿದ್ದೀರಿ ಮತ್ತು ನಿಮ್ಮ ಉಪಕರಣಗಳನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ. ನಾನು ತಮಗೆ ಶುಭ ಕೋರ್ತೇನೆ. ಇಲ್ಲಿ ಅರವಿಂದಣ್ಣ ಬಂದಿದ್ದಾರೆ, ಅವರು ಬಂದರು ಅಂದರೆ ಅದು ಅತ್ಯಂತ ಸಂತೋಷದ ವಿಚಾರ. ತುಳುನಾಡ ಮಾಣಿಕ್ಯ ಅಂದರೆ ನೋಡಿದರೆ ನೆಗಡ್ಲಿಕ್ಕೆ ಬರುತ್ತೆ. ಅಂದರೆ ನೆಗೆಯ ಮೂಲಕ ಅನೇಕ ರೋಗಗಳನ್ನು ದೂರ ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ. ಅದರ ಜೊತೆಯಲ್ಲಿ ನಮ್ಮ ವಾಲ್ಟರ್ ನಂದಳಿಕೆ ಅಂತೂ ನಂದಳಿಕೆ ಊರನ್ನು ಮರೆತೇ ಬಿಟ್ಟು ಮಂಗಳೂರಲ್ಲೇ ಕೂತು, ಬಹಳ ಗ್ರಾಮೀಣ ಭಾಗದವರು, ಅದನ್ನು ಬಿಟ್ಟೇ ಬಿಟ್ಟು ಇಲ್ಲಿ ನನ್ನನ್ನು ಇಬ್ಬರು ಜೋಡಿಗಳು ಅಂದರೆ ಜೋಡೆತ್ತುಗಳು ಥರ ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಅವರ ಕ್ಷೇತ್ರದಲ್ಲಿ ಅದು ನಿಜವಾಗಿ ಅದು ಮರೆಯಲಾಗದಂಥ ಒಂದು ಸೇವೆ ಅವರು ಮಾಡಿದ್ದಾರೆ ಅಂತ ನಾನು ಹೇಳಿದ್ದು ಶುಭ ಕೋರ್ತೇನೆ. ಮಾಲೀಕರಂತೂ
ಬಿಗಿನಿಂಗ್ ಇಂದ ನಿಮ್ಮ ಜೊತೆ ಇದ್ದಾರೆ. ಒಳ್ಳೆಯ ಅವಶ್ಯಕತೆ ಇದೆ, ಮತ್ತೆ ಇದು ಒಳ್ಳೆಯ ಪ್ಲೇಸ್ ಅಲ್ಲಿ ಇದೆ. ಮಂಗಳೂರು ಹೃದಯ ಭಾಗದಲ್ಲಿ ಫಸ್ಟ್ ಕ್ಲಾಸ್ ಜಾಗ. ಇಲ್ಲಿ ಎಲ್ಲರಿಗೂ ಒಂದು ದೂರ ಇಲ್ಲ ಬರಲಿಕ್ಕೆ, ಮತ್ತೆ ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತೆ ನಾನು ನೋಡಿದೆ 600 ರೂಪಾಯಿದನ್ನು ಈಗ 220 ರೂಪಾಯಿಗೆ ಈಗ ಸ್ಟಾರ್ಟಿಂಗ್ ಕೊಡ್ತಾ ಇದ್ದಾರೆ. ಒಳ್ಳೆ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ, ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಒಳ್ಳೆ ರೀತಿಯ ಇಲ್ಲಿ ಈ ಉದ್ದಿಮೆ ಯಶಸ್ವಿಯಾಗಲಿ, ಅವರಿಗೂ ಲಾಭ ಆಗಲಿ, ಜನಗಳಿಗೂ ಲಾಭ ಆಗಲಿ, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರಿಗೂ ಲಾಭ ಆಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ನಮಗೆ ಗೊತ್ತಿದೆ. ಸೌತ್ ಕನ್ನಡದ ದಕ್ಷಿಣ ಕನ್ನಡದ ದೇವರು ಭಾರಿ ಶಕ್ತಿವಂತರು, ನಮಗೆ ಗೊತ್ತಿದೆ. ನಾವು ಕಾಂತಾರ ಪಿಕ್ಚರ್ ನೋಡಿದ ನಂತರ ಎಲ್ಲರಿಗೂ ಗೊತ್ತಿದೆ ಎಷ್ಟು ಶಕ್ತಿ ಇದೆ ಅಂತ. ಅವರೆಲ್ಲ ಆಶೀರ್ವಾದ ರಾಜೇಂದ್ರ ಶೆಟ್ಟರು ಅವರ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ಇರಲಿ, ಒಳ್ಳೆ ರೀತಿಯ ಉದ್ಯಮ ಇದು ಯಶಸ್ವಿಯಾಗಲಿ, ಒಳ್ಳೆ ರೀತಿಯ ವ್ಯಾಪಾರ ಆಗಲಿ ಅಂತೇಳಿ ಆಶೀರ್ವಾದ ಇದಕ್ಕೆ ಶುಭ ಕೋರುತ್ತಾ ನನ್ನ ಮಗನಿಗೆ ಜೈ ಹಿಂದ್. ಅಗ್ಲೆದುರು ಒಂಜಿ ಜೋಕರ್ ಆದಿ ಅನ್ನುಂತೋಂದೆ ಆಂಡ ಹೈವಂಡೆ ಸೋದರಿ ಬಾರಿ ಪೊರ್ಲುದ ಗಿರಿಜಾ ಸರ್ಜಿಕಲ್ದ ಬಗ್ಗೆ ಜಿಂಜ ಪಾತೇರಿ 6 ಪಾತೇರಿ ಬಗ್ಗೆ ಎಂಕಲ್ ಪಾತೇರೋಡು ಒಂದಿಚ್ಚಿದ ಯಾಕೆಂದ್ರೆ ಆಯ್ತು ಮಾತಲ ವಿಷಯ ಇತ್ತಿನ ದಾಬರ ಆಂಡಲ ಮೂರು ಬತ್ತಿನೆಕ್ ನಟ್ಟು ಬಗ್ಗಿಲ್ಚಿನ ಬಗದಾಯ ಸಾವುಗವಾಯ್ತು ಅಂಚೆ ಯಾರು ಪೋಯ್ ಪಕ್ಕ ಪಂಪರಂದ ನಿಗಾಂಟು ಗೊತ್ತುಂಡು ಐಕು ಪಾತೇರಿ. ನಮ್ಮ ಗಿರಿಜಾ ಸರ್ಜಿಕಲ್ದ 4ನೇ ಶಾಖೆ ಉದ್ಘಾಟನೆಗೆ ನಮ್ಮಲ್ಲಿ ಇದ್ದಾರೆ. ನಮ್ಮ ಉಡುಪಿ ಶಾಖೆಗೆ ದುಂಬೆ ಬೈದಾರೆ. ಯಾಕೆಂದ್ರೆ ಅವು ನಮ್ಮ ಅಡ್ವರ್ಟೈಸ್ಮೆಂಟ್ ಅವು ಎಂಗ್ಲು ಬೆನೀರ ಬೈತೀನಿ ಇನಿ ಓಪನಿಂಗ್ ಬೈದ ಆಂಡ ನಮ್ಮ ಕುಡಿಯಲ್ ಬೈದ ಮುಟ್ಟರೆ ಆಯ್ನ ಕೇಂದ್ರ ಬಾಗುಡ ಆಯ್ನಂಚಿನ ಗಿರಿಜಾ ಸರ್ಜಿಕಲ್ ಎಟ್ಟೆ ವಿಷಯದ ಅದೆಂದಕ್ಕೆ ಒಂದು ಜನಪ್ಲಿಗೆ ಅಗತ್ಯ ಬೋಡ ಆಯ್ನಂಚಿನ ಪ್ರತಿಯೊಂದು ಸೊತ್ತಲು ಉಪ್ಪುಣಂಚಿನ ಜಾಗ ಅವಳ ಉಳೈ ಕೊಣದು ಪಾಡ್ದು ತೂದು ಬೊಕ್ಕ ಆಪುಜಿನ ದೀದು ಬೋಲಿಗೆ ಆತ ಎಕಡ್ ಬೈದಿನಕ್ಲೆ ಅಲ್ಪ ದಿಕ್ಕಾದವರು ತೂತೋಲಿ ಅಂಡ ತೂತು ಯಾರು ಮಲ್ಲೆಚ್ಚಿ ಅಂಡ ಅವು ಅಗತ್ಯ ಬರ್ಪುಣಾನೆ ಬೊಡ್ಚಿಂದತ್ತೆ ಅಗತ್ಯ ಬರ್ತಿಸಿಂದ ಅಂಡ ರವೀಂದ್ರ ಶೆಟ್ಟರ್ ಬಂದ್ಬೇರಿ నేను ఇంజనీర్ బంధువుల పేరు బయట ఓపెన్ పేరు బయట మంచి ఆపుసిದ ಪ್ರತಿ ಒರೆಗಲ ಈ ಸೊತ್ತು ಅಗತ್ಯನೇ ದಾದಾಂದು ಬಂಡ ಇತ್ತೆ ಮನುಷ್ಯಗ ಆರೋಗ್ಯ ಉಪ್ಪುಂದಾಂಡ ಪೊಂಜಿ ಎಂಕಿನ ಅಂದು ಬೋಡುಂದಿಗೆಂಡ ಮೋನೆಡು ತಿಳಿಕೆ ಅವು ಎನ್ನ ಮೋಡು ತೂದತ್ತು ಬಣ್ಣ್ಯಾನು ಏನೋ ತೂಪುನಕ್ಲು ಬಂದ್ಬೇರ ವ್ಯಂಗ್ಯ ಚಿತ್ರದಲ್ಲೇ ಕೊಲ್ಲಿ ಸಾವು ಅಂಚತ್ತೆ ಎಂಗಳ ಪಾತಿರೋಡು ತಿಳಿಕೇನು ಅಂಚ ಅವು ಹತ್ತಂದಾಂಡ ಐದು ಟ್ರೀಟ್ಮೆಂಟ್ ಬೋರ್ಡ್ ದಾಂಡ ಇಂಕಿನ ಸೊತ್ತು ಅಗತ್ಯ ಉಂಡು ಆಡ ವಿಷಯ ಇತ್ತ ಪಂಡರೆ ಮುಲ್ಪ ಐವಂಡಿ ಸೋದರಿ ಪಂಡರೆ ದುಮ್ಮು ಮಾತ ನಮಕ್ ಬ್ಲಡ್ ಚೆಕಪ್ ಮಲ್ಪುಡಿಂದಾಂಡ ಪಿದೈ ಬೋಡು ಇತ್ತೆ ಹೌದಾ ಲೈಕ್ ಬೋರ್ಡ್ ನಿಂತಿನ ಮಿಷನರಿ ಉಂಡು ಮುಲ್ಪನೆ ತೋಲಿನ್ ಐದು ಬೊಕ್ಕ ನಮಕ್ ಬೇತೆ ಬೇತಲ್ಲ ಇತ್ತ ಅಂಚನೆ ದಾದಾಂದಿಕೆಂಡ ದುಂಬು ನಮ್ಮ ಇಲ್ಲಲ್ಲಿ ಬೇಲೆ ಮಲ್ಪುಡೇಕಿತ್ತ ಎಂಗಿನ ಪಂಪೇರು ಇಂಕಿನ ಇಂಗ್ಲಿಷ್ ಡವು ಹೌಸ್ ವರ್ಕ್ ಫ್ರಮ್ ಹೋಮ್ ಅವು ಇಂಕಿನ ಅಂದಿಕೆಂಡ ಕೈಟ್ ತಮ್ಮುದೆ ತೊಂದು ಅವು ಬೇಲೆ ಮಲ್ಪುನಿ ಅವನಿಕ್ಲೆ ಮಾತ್ರೆಗಳು ಗೊತ್ತುಂಡು ಯಾನ್ ಎಜುಕೇಶನ್ ಇಜ್ಜೆನ ಅನ್ಪಡ ಆಂಡಲ ಯಾನ್ ನೆತ್ತ ಬಗ್ಗೆ ಯೋಚನೆ ಮಾಡ್ತದ ಅದಂದಕೇಂಡ ಇತ್ತೆಲ ಆ ಎಬ್ಬೆಟ್ಟು ನಡತೊಂದುಂಡು ಉಂಡು ದುಂಬು ಒಂಜಿ ಟೈಮ್ ಎಬ್ಬೆಟ್ಟು ಇಜ್ಜಿದ ದುಂಬು ಪೋಯರ್ ಇಜ್ಜಾಂಡ್ ಇತ್ತೆಲ ಎಬ್ಬೆಟ್ಟು ಇತ್ತನ ಮಾತ್ರ ಆಪುಂಡು ಇತ್ತೆ ಮಾತ ಕನ್ಫರ್ಮ್ ಆಂಡ್ ಯಾಕೆಂದ್ಕೇಂಡ ತುಂಬ ಪ್ರತಿಯೊಂದು ಆಫೀಸು ಬೋರ್ಡ್ ಓಲ್ಲ ವರ್ಕ್ ಮಲ್ಪಡೆ ఆయన ತಮ್ಮ ಗೊರುಡು ಇಜ್ಜಿಂದಾಂಡ ಆಪುಜಿ ಅಂಚಾದ ನಮ್ಮ ಬೇಲೆನು ನಮ್ಮ ಕಲ್ಪುಲೆಕ ఆయన ಇಂಚಿನೊಂಜಿ ಸಂಸ್ಥೆ ನಮ್ಮ ಒಯ್ಲ ನಮ್ಮ ಚೆಕ್ ಮಾಡ್ಕೊಡೋದು ಡಾಕ್ಟರ್ ಅಡಿಗೆ ಬೋರ್ಡ್ ನಿಚ್ಚಿ ಗಿರಿಜಾ ಸರ್ಜಿಕಲ್ಗೆ ಬರ್ತದೆ ಹೊರ ರವೀಂದ್ರ ಶೆಟ್ಟಡ ಪಾತಿರ್ದೆ ಎಂಚ ಉಲೈಬೋದು నేను ತಿಕ್ಕಾ ತೋಲಿ ಇಕ್ಕಾ ತೂಪ್ನಿರ್ದು ರೇಟ್ ತೋಲಿ ಎಂದು ಬಂಡ ಬೋರ್ಡ್ BP ಏರು BP ಕಮ್ಮಿ ಅವಡಂದಾಡ ತಿಕ್ಕಾ ತೋಲಿ ಬೊಕ್ಕ ತೂಕ ಅದು ಬಂಡ ಉಲೈ ಪೋಪೆ ಒಯ್ನು ಮಾತ ತಿಕ್ಕ ಪಣಿಯರಾಪಿ ಅಂಚಾದ ಎಡ್ಡೆ ಸಂಸ್ಥೆ ಇಂಚಿನ ಸಂಸ್ಥೆ ನಂಗೆ ಜನಸಾಮಾನ್ಯರಿಗೆ ಮಾತ್ರ ಪ್ರತಿ ಒರೆಗಲ ನೆಕ್ಕ ಅಗತ್ಯ ಇತ್ತಿನ ಅವರ ಎಡ್ಡೆ ಸಂಸ್ಥೆಯನ್ನು ಉಂಟು ಮಾಡ್ತೀರಿ. ಈ ಸಂಸ್ಥೆ ಇತ್ತೆ ನಾಲಾತನೆ ನನ್ನ ನಾಲ್ಕತ್ತೆ ನಲ್ಪಾವಡು 400 ಪಡೆದು ದೇವರ ಪ್ರಾರ್ಥನೆ ಮತ್ತೊಂದು ರೆಡ್ ಪಾತ್ರೆಯನ್ನು ಮುಗಿಸ್ತಾರೆ. ಒಂಜಿ ದಿನ ಕರ್ನಾಟಕದ ಹೂ ಕ್ಷೇತ್ರ ಉಂಟಲ್ಲ ಅವರು MLA ಆದಿ ಆಪಿರ್ ಅವು ಗ್ಯಾರಂಟಿ ಮಾತಿರಗಳು ದಯಗೊಂಡ 27 ವರ್ಷ ಪ್ರಾಯೋಡು MLA ಕಂಟೆಸ್ಟ್ ಮಾಡ್ತಿದ್ದು 1,500 ಓಟು ಸೋತಿನಾರು ಕಾಪೋಡು ನಿಕ್ಲೆ 7 ಜನ ಗೊತ್ತುಂಡು ಗೊತ್ತಿಜ್ಜಿ ಅಪಗಾರ JDS ಇರ್ತೇವೆ ಜನತಾ ದಳಟ ಅನಿರ್ತೇವೆ 27 ವರ್ಷ ಪ್ರಾಯೋಡು ಒಂಜಿ ಅಂಚಿನ ಪಂಡಿನ ಒಂಜಿ ಬ್ಲಡ್ ಉಂಟು ಆರ್ನಾಡು ಅಜಕ್ಕೆ ಅಂಚ ಎಂಗ್ಲೆ ಮಾತ ಹೋಪ್ಸ್ ಉಂಟು
ಕ್ಷೇತ್ರ ಒಣಗುತ್ತುಜಿ ಒಂಜಿ ದಿನ ಆಪೇರು ಅಂಟಿನವನಿಗೆ ಆಶಯ ಉಂಟು ಬೊಕ ಮೂಲ ಇತ್ತಿನ ಮಾತೆರಡಿದಲ್ಲ ಜಾಸ್ತಿ ಮೆಡಿಕಲ್ ನಾಲೆಜ್ ಅರೇ ಕೇಳ್ತಾರತಿ ಬೇಗುತ್ತಲಿ ಬುಡಿದಿ ಡಾಕ್ಟರ್ ಮೇರು ಬುಡಿದಿ ಪಾಲಿಟಿಕ್ಸ್ ಕಲ್ಪಾದಿದ್ದೀರ ಆರು ಮೇರೆ ಪೂರ ಡಾಕ್ಟರ್ನ ವಿಷಯ ಪೂರ ಬಂತು ಅಂಚ ಆರ್ನ ಕೈಟಿನಿ ಇನಾಗ್ರೇಷನ್ ಅಂತ ವೇದಿಕೆ ಇತ್ತಿನ ಮಾತೆಲ್ಲ ಎಂಕಲ್ನ ಆತ್ಮೀಯರು ಮೇಡಮ್ ಉಳ್ಳೇರು ಲೀಲಾಶಾಣೆ ಉಳ್ಳೇರು ರೈಸರ್ ಅರವಿಂದ್ ಅನ್ನಿಕೊಟ್ಟು ಕಾರಣ ಗೊತ್ತಾಯ್ತು ಮೇರೆ ಲ್ಯಾಂಡ್ ಲೋಡ್ ಮೇರೆ ಮುಂಚೆ ಎಡ್ಡೆತ್ತು ಓಡಿಯೋದು ಈಗ ವರ್ಷಕ್ಕೂ 5% ಅನ್ನೋದು ಸುಮಾರು ಆಗ್ನಿ ಹೆಚ್ಚಿನ ಫಸ್ಟ್ ಆಫ್ ಆಲ್ ಯಾನ್ ನನ್ನ ಸರ್ ಕಂಗ್ರಾಚುಲೇಷನ್ಸ್ ದಯಕ್ ಮಂಡ ಈ ಹೊಸತ್ ಔಟ್ಲೆಟ್ ಓಪನ್ ಆಗ್ತದೆ ಅರವಿಂದ್ ಅನ್ನೆ ಪಂಡಲ್ಕ ಉಡುಪಿದ ಗಿರಿಜಾ ಸರ್ಜಿಕಲ್ ನಮ್ಮ ಪೂದು ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಪ್ರಮೋಷನಲ್ ವಿಡಿಯೋ ಬಂದಿತ್ತೆ ಯಾನ್ಲ ಅರವಿಂದ್ ಅನ್ನೆಲ್ಲ ಆರು ಒಂದು ಲೇಡಿ ಪಾರ್ಟ್ ಬಂದಿತ್ತೆ ಅವು ಎಡ್ಡೆ ರೀಚ್ ಆದಿತ್ತು ಬೊಕ್ಕ ಅರೆಗ್ಲ ಐಟ್ ರೆಸ್ಪಾನ್ಸ್ ಬೈದಿತ್ತು ಅವು ಎಂಗ್ಲಿಗೆ ಮಸ್ತ್ ಖುಷಿ ಆರು ಸುರುಕು ಪಣ್ಣಗ ಆರ್ನ ಪ್ರಸ್ತಾವನೆ ಪಂಡೇರು ಮೆಡಿಕಲ್ ಶಾಪು ಬೊಕ್ಕ ಹೆಲ್ತ್ ಕೇರ್ ರಿಲೇಟೆಡ್ ಮಸ್ತ್ ಆರ್ನ ಯೋಜನೆ ಉಂಟು ನನ್ನ ದುಂಬಗ್ ಇಡೀ ರಾಜ್ಯದ ಬೇತೆ ಬೇತೆ ಜಿಲ್ಲೆಗೆ ಪವರ್ ಉಂಟು ಮಾಡೋದು ನಿಕ್ಲೆಗ್ ಏತು ಜನ ಗೊತ್ತುಂಟು ನಮ್ಮ ಇಡೀ ದೇಶದಲ್ಲಿ ಹೆಲ್ತ್ ಕೇರ್ ಇಂಡಸ್ಟ್ರಿ ಏನಿದೆ ಇದು ನಮ್ಮ GDPಗೆ 5% ಕಾಂಟ್ರಿಬ್ಯೂಟ್ ಮಾಡ್ತದೆ 5% ಇಸ್ ವೆರಿ ಬಿಗ್ ನಂಬರ್ ನೆನಪಿಡಿ ಹೆಲ್ತ್ ಕೇರ್ ಅಂದ್ರೆ ಅದು ಫಾರ್ಮಸಿ ಇರಬಹುದು ಹಾಸ್ಪಿಟಲ್ಸ್ ಇರಬಹುದು ಹೆಲ್ತ್ ಇನ್ಶೂರೆನ್ಸ್ ಇರಬಹುದು ಅಥವಾ ಮೆಡಿಕಲ್ ಟೂರಿಸಂ ಇರಬಹುದು ಇವತ್ತು ಅವರು ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗೆ ಅವರೊಂದು ಎಂಟ್ರಿ ಕೊಡುವ ಒಂದು ಪ್ಲಾನ್ ಇದೆ ಅಂದ್ರೆ ಖಂಡಿತವಾಗಿ ಒಂದಲ್ಲ ಒಂದು ದಿನ ಇಡೀ ರಾಜ್ಯಕ್ಕೆ ಕೇವಲ ಗಿರಿಜಾ ಸರ್ಜಿಕಲ್ ನ ಕಾಂಟ್ರಿಬ್ಯೂಷನ್ ಇಕಾನಮಿಗೆ 5% ಗ್ಯಾರಂಟಿ ಆಗ್ಬೇಕು ಎಂಬುದು ನಮ್ಮೆಲ್ಲರ ಆಶೀರ್ವಾದ. ಬಹುಶಃ ಈ ಒಂದು ಕಾನ್ಸೆಪ್ಟ್ ಏನಿದೆ ಅದು ತುಂಬಾ ಜನರಿಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಸರ್ಜಿಕಲ್ ಎಂಬ ವರ್ಡ್ ಇದೆ. ಈ ಮೆಡಿಕಲ್ ಹೆಲ್ತ್ ಕೇರ್ ಅಲ್ಲಿ ಎರಡು ವಿಷಯ ಇದೆ. ಒಂದು, ಮೆಡಿಕಲ್ ಶಾಪಿಗೆ ಹೋದ್ರೆ ಹೆಚ್ಚಾಗಿ ಕಾಯಿಲೆ ಇರುವವರು ಹೋಗುದು 80%, BP ಶುಗರ್ ಅಥವಾ ಡಾಕ್ಟರ್ ಏನು ಬರೆದು ಕೊಡ್ತಾರೆ ಅದನ್ನು ತೆಗೆದುಕೊಂಡು ಹೋಗುದು. ಆದ್ರೆ ಇಲ್ಲಿ ನಿಮ್ಮ ಚಾಯ್ಸ್ ಅಲ್ಲಿ ನೀವು ಪಿಕ್ ಮಾಡೋದು ಹೆಲ್ತ್ ಏನು ರೋಗ ಬರುದುಂಟಲ್ಲ ಅದನ್ನ ಪ್ರಿವೆನ್ಷನ್ ಮಾಡ್ಲಿಕ್ಕೆ ಇಲ್ಲಿ ತುಂಬಾ ಉಪಕರಣಗಳಿವೆ. ಹೆಲ್ತ್ ನಮ್ಮ ಮೇಂಟೈನ್ ಮಾಡ್ಲಿಕ್ಕೆ, ಕಾಯಿಲೆ ಬರದ ಹಾಗೆ ನೋಡ್ಲಿಕ್ಕೆ ಹಲವಾರು ಎಕ್ವಿಪ್ಮೆಂಟ್ಸ್ ಇಲ್ಲಿ ಇವೆ. ಅವರ ಬಿಸ್ನೆಸ್ ಅಲ್ಲಿ ಒಂದು ಕ್ಲಿಯರ್ ಮೆಸೇಜ್ ಇದೆ. ನಿಮಗೆ ಎಷ್ಟು ಜನಕ್ಕೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಥವಾ ಇಲ್ಲ ಆ ಬಗ್ಗೆ ನನ್ಗೆ ಗೊತ್ತಿಲ್ಲ, ಆದ್ರೆ ಆ ಮೆಸೇಜ್ ನಾವು ಇಲ್ಲಿರುವ ಪ್ರತಿಯೊಬ್ಬರು ಅರ್ಥ ಮಾಡುವ ಅವಶ್ಯಕತೆ ಇದೆ. ನಿಮ್ಮಲ್ಲಿ ತುಂಬಾನೇ ಜನರು ಇದನ್ನು ಅರ್ಥ ಮಾಡಿದ್ದೀರಾ, ಅರ್ಥ ಮಾಡಿಲ್ಲವಾದ್ರೆ ಅರ್ಥ ಮಾಡಿಕೊಳ್ಳಿ. ಯಾಕೆಂದ್ರೆ ಥಾಮಸ್ ಮುಲ್ಲರ್ ಎಂಬ ಒಬ್ಬ ಫಿಸಿಷಿಯನ್ 1700 ಇಸವಿಯ ಒಬ್ಬ ಪ್ರಸಿದ್ಧ ಡಾಕ್ಟರ್ ಜರ್ಮನಿಯ, ಅವರೊಂದು ಮಾತು ಹೇಳಿದ್ರು. ಅವರು ಬಹಳ ಇಂಪಾರ್ಟೆಂಟ್ ಮಾತು ಹೇಳಿದ್ರು. ಹೆಲ್ತ್ ಈಸ್ ನಾಟ್ ವ್ಯಾಲ್ಯೂಡ್ ಅಂಟಿಲ್ ಸಿಕ್ನೆಸ್ ಕಮ್ಸ್. ಅಂದ್ರೆ ನಮಗೆ ರೋಗದ ಬಗ್ಗೆ ಕಾಳಜಿಯೇ ಇರುವುದಿಲ್ಲ. ನಮಗೆ ರೋಗದ ಬಗ್ಗೆ ಕಾಳಜಿ ಬರುವುದು ಯಾವಾಗ ಅಂದ್ರೆ ರೋಗ ಬಂದಾಗ, ಕಾಯಿಲೆ ಬಂದಾಗ ಮಾತ್ರ. ಆ ತನಕ ನಮಗೆ ರೋಗದ ಬಗ್ಗೆ ಡೋಂಟ್ ಕೇರ್. ಅವು ಎಂಕ್ ಬರ್ಪಿನ ಶುಗರ್ ಬೈದನ್ಗೆ ಅವು ಅರೆಕತ ಎಂಕ್ ಶುಗರ್ ಬರ್ಪಿನ ಮುಟ್ಟ ಎಂಕ್ ಶುಗರ್ದ ಅವೇರ್ನೆಸ್ ಇಚ್ಚಿ ಅಂಚ ಈ ಒಂದು ಪಾತೆರನು ಈ ಮೆಸೇಜ್ ದ ಮೂಲಕ ನಮ್ಮ ಇತ್ತಿನ ಪ್ರತಿ ಒರಿಯಲ್ಲ ಕೆಲವರು ಪಂಡ್ತೀವಿ 30 ವರ್ಷ ಪ್ರಾಯ ಆನಗನಿಕುಲ್ ಮೆಡಿಕಲ್ ಚೆಕಪ್ ಮಾಡ್ಕೊಳ್ಳಿ 35-40 ಮಾಡ್ಕೊಳ್ಳಿ ಮಾಡ್ತೀವಿ ಅಂಚತ್ತು ಪ್ರತಿ ಒರಿಯಲ್ಲ ಇನಿ ಅದನ್ನ ಹೆಲ್ತ್ ದ ಬಗ್ಗೆ ಒಂದು ಅವೇರ್ನೆಸ್ ದೀಪಿನ ಅಗತ್ಯ ಉಂಟು. ಆ ಅವೇರ್ನೆಸ್ ಇದು ಬೋರ್ಡಿತ್ತಿನ ಎಕ್ವಿಪ್ಮೆಂಟ್ಸ್ ಮುಲ್ಪ ಉಂಟು ಅಲ್ಪ 5 ಇಂಜಿನ್ ಮಂಡಿ ಸರ್ ಅದು ಪಲ್ಸ್ ಎಂಕ್ ನೆತ್ತ ಬಗ್ಗೆ ಶುರು ಗೊತ್ತಾಯಿ ಕೊರೋನಾದ ಟೈಮ್ ಅವೇನು ತೂದು ನನ್ನ ಡೌನ್ ಆಗಿಬೋಕ ಏನು ಹಾಸ್ಪಿಟಲ್ಗೆ ಹೋಗ್ತಿದ್ವಿ. ಅವ್ನು 14 ದಿನ ಹಾಸ್ಪಿಟಲ್ ಇತ್ತೆ. ಆಯ್ತು ಒಂಜಿ ಪೀಸ್ ನನ್ಲ ಏನು ಗೀತೆ ಲೈಫ್ ಲಾಂಗ್ ದಯಪಂಡ ಏನು ಆಸ್ಪತ್ರೆ ಹೋದು ಬಿರ ಬರ್ತೇವೆ ತಗೊಂಡು 5 ಇರ್ತೇವೆ 5 ಸುಮಾರು 25 ಇರ್ತೇವೆ ಆ ಟೈಮು. ಅಂಡ ಅವು ಎಂಗೆ ಏತ್ ಹೆಲ್ಪ್ ಮಾಡ್ತೇವೆ ಪಂಡ ಅವು ಸೀಕ್ ಪತ್ತಿ ಬೊಕ್ಕ ತುಯಿನ ಹತ್ತು ಬರ್ತಿನ ದುಂಬೆ ನಮ್ಮ ಅವು ವಾರ್ನಿಂಗ್ ಬಂದಿತ್ತು. ಏರೇನ ಕಮ್ಮಿ ಹಾಕುದು ಅಪ್ಪಗ ಪ್ರತಿ ಒಂದು ಇಲ್ಲಡು ಒಂದೊಂದು ದೀಪಿನ ಅವಶ್ಯಕತೆ ಉಂಡೇ ಉಂಟು. ಅಂಚ ಈ ಒಂದು ಹೆಲ್ತ್ ಕೇರ್ದ ಈ ಹೊಸತ್ ಮಳಿಗೆದ ಸಂದರ್ಭ ಯಾನರಿಗೆ ಆಲ್ ದ ಬೆಸ್ಟ್ ಪಣದುಲ್ಲೆ ಅವ್ರನ್ನ ಫ್ಯಾಮಿಲಿಗೆ ಅವ್ರನ್ನ ಸ್ಟಾಫ್ ಇದೆಲ್ಲ ಮಾತ್ರ ಸ್ಪೆಷಲ್ ಸಿಬ್ಬಂದಿಗಳಿಗೆ ನಮ್ದೊಂದು ಸ್ಪೆಷಲ್ ಕಂಗ್ರಾಚ್ಯುಲೇಷನ್ಸ್. ಯಾಕೆಂದ್ರೆ ಅವರು ಇಲ್ಲಿ ಇರೋದಿಲ್ಲ. ಬಂದ ಪ್ರತಿಯೊಬ್ಬ ಗ್ರಾಹಕರಿಗೆ ಗಿರಿಜಾ ಸರ್ಜಿಕಲ್ ನ ನಿಜವಾದ ರಾಯಭಾರಿಗಳು ಎಂದರೆ ನೀವು. ಯು ಆರ್ ಬ್ರಾಂಡ್ ಅಂಬಾಸಿಡರ್ಸ್ ಆಫ್ ಗಿರಿಜಾ ಸರ್ಜಿಕಲ್ಸ್. ನೀವು ಸ್ಮೈಲ್ ಕೊಟ್ಟು ಅಲ್ಲೇ ಒಂದು ರೋಗವನ್ನ ಹೋಗಲಾಡಿಸಬೇಕು.
ಇಲ್ಲದಿದ್ದರೆ ಅವರಿಗೆ ಒಳ್ಳೆಯ ಆತಿಥ್ಯ ನೀಡಿ ಇಲ್ಲಿಂದ ಖಾಲಿ ಕೈಯಲ್ಲಿ ಹೋಗದಂತೆ ನೋಡ್ಬೇಕು. ಹಾಗೆ ಮಾಡಿದ್ರೆ ಮಾತ್ರ ಈ ಬಿಸ್ನೆಸ್ ಕೂಡ ಒಳ್ಳೇದಾಗ್ತದೆ. ಇಂತಹ ಔಟ್ಲೆಟ್ಗಳು ಇನ್ನೂ ಬರಬೇಕು, ಯಾಕೆಂದ್ರೆ ಹೆಲ್ತಿನ ಬಗ್ಗೆ ಅವೇರ್ನೆಸ್ ನೀಡುವಂತಹ ಔಟ್ಲೆಟ್ಗಳು. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ವಿಶೇಷವಾಗಿ ನಮಗೆ ಇವತ್ತು ಸನ್ಮಾನ ಮಾಡಿದ್ದೀರಿ. ಬಹುಶಃ ನಮಗೆ ಒಂದು ಕಮರ್ಷಿಯಲ್ ಇದಕ್ಕೆ ಇನಾಗ್ರೇಷನ್ ಮಾಡ್ಲಿಕ್ಕೆ ಹೋದಾಗ ಈ ತನಕ ಯಾರು ಕೂಡ ಸನ್ಮಾನ ಮಾಡಿದ್ದಿಲ್ಲ. ಇದೊಂದು ಫಸ್ಟ್ ಟೈಮ್. ಸಂಘ ಸಂಸ್ಥೆಗಳು ಮಾಡ್ತವೆ, ಬೇರೆ ಎಲ್ಲ ಮಾಡ್ತೇವೆ, ಆದ್ರೆ ಇವರು ಅವರ ಒಂದು ಆತ್ಮೀಯತೆ ಮತ್ತು ಅವರ ಉದಾರತನ, ಒಂದು ಗೌರವ ಇದು ಇಲ್ಲಿ ನಮ್ಗೆ ಎಲ್ಲರಿಗೂ ಕಾಣಸಿಗ್ತದೆ. ನಮ್ಮ ಇಬ್ಬರ ಪರವಾಗಿ ಕೂಡ ಸರ್ ನಿಮಗೆ ಧನ್ಯವಾದ. ಅವಾರ್ಡ್ ಅಂಗವಿಕಲರಿರ್ತೀರ್ ಅರೆಗ್ ಬೋಡಿತ್ನ ಮಾತಾ ಸಾಮಾದಿಲ್ಲ ಚೇರ್ ಅವಾರ್ಡ್ ಕೊಮಡ್ ಅವಾರ್ಡ್ ಅಂಚೆ ಮಸ್ತಾರನ್ನು ಅಭಿನಂದಿಸು ಈ ಟೈಮಡು. ಅಂಚನೆ ನನ್ನ ದುಂಬೋಗ್ಲ ಇತ್ತ ಒಂದು 2ನೇ ಶಾಖೆ ಮೂಲ ಉದ್ಘಾಟನೆ ಅಂಡೆ ನನ್ನ ಒಂಜಿ 4 ಶಾಖೆ ಎನ್ನನೇ ಏರಿಯಾಡ್ ಅವಾರ್ಡ್ ಅಂದು ಯಾನೆ ಭಗವತಿ ಅಮ್ಮನ ಮಸ್ತ್ ಪ್ರಾರ್ಥನೆ ಅಂಬ ಮಾತಿರಿಲ್ಲ ನನ್ನ ನವರಾತ್ರಿ ಹಬ್ಬದ ಶುಭಾಶಯ. ಒಂದು ನಿದ ಗುಲ್ಕಾರ್ ಲೈನ್ ರವೀಂದ್ರ ಶೆಟ್ಟಿ ನಮಕ ಎನ್ನ ಸಂಬಂಧ ಒಂಜಿ 4 ವರ್ಷ ಅಡಿಂಚ. ಸೊ ಆರ್ನ ಉಡುಪಿಡ್ ಆದಿತ್ತು ಬೊಕ ಮುಲ್ಪ ಅನಗಾನಲ್ಲಿ ಎತ್ತಿತ್ತೆ ಅವ್ರ ಆಫೀಸ್ ಬರ್ತ ಆರ್ನ ವಿಷನ್ ಬಾರಿ ಅಡ್ಡ ನನಗ ಸಮಾಜಕ್ಕೆ ಏನ್ ದಾರ ದೇನಿ ಕೊರು ಆ ಭಾವನೆ ಏನ್ ಅವಂಡ ಅದು ಮಾತ್ರ ಇದು ದೇಶ ಕ್ಲಿಕ್ ಅವಂದೆ ಗೊತ್ತಿದೆ. ನನಗ ಖಾಲಿ ವ್ಯವಹಾರದ ದೃಷ್ಟಿಡತ್ತು ಯಾನ್ ಸಮಾಜಕ್ಕೆ ದಾದಾನಲ್ಬೋದು ಸಮಾಜದ ಏನಾಂದಲ್ಲ ಹಿರಿಯರ ನಕಲ ಏನ್ ಬಂದ್ರೆ ಹಿರಿಯರ ನಕಲ ಆಶೀರ್ವಾದ ನಮ್ಮ ಕೊಡೆಯವ್ರಿಗೆ ಯಾಕಂದ್ರೆ ಸೇವೆ ಮಾಡ್ಕೊಡ್ಗೆ ಮೇನ್ ಆ ವಿಷಯ ಒಂಜಿ ಸ್ಟೆಪ್ ಎದುರಿಲ್ಲ ದೇವನಂಡ ಎತ್ತೋ ಪ್ರಾಯದ ಅಕ್ಕಲಿಗೆ ಅನ್ಯ ಬಂದೆ ವೀಲ್ ಚೇರ್ ಅಗತ್ಯ ಹಾಕೊಂಡು ಅಕ್ಕಲಿಗೆ ಬೆಡ್ಡಿದ ಅಗತ್ಯ ಹಾಕೊಂಡು ಅಂಡ್ ಅವೇನು ಇಲ್ಲ ಎಲ್ಲ ಕೊನೋದು ಒಂದು ಮಾತ್ರ ಅಕ್ಕಲಿಗೆ ಕಷ್ಟ ಉಂಟು ಅವೇನು ಇಂಕಲ್ ರೆಂಟೆಡ್ ವೇಸ್ಟೆಡ್ ಕೊರ್ಪ ಬಂದು ಅವು ಎಂಟೆ ಕಾನ್ಸೆಪ್ಟ್ ದೇವನಂಡ ಒಂಜಿ ಎಂಟು ಬೆಡ್ಡಿಗೆ ತೊಂದರೆ ಕೊಂಡ 15-25 ಸಾವಿರ ಹಾಕೊಂಡು ಆ ಬೆಡ್ ಮೇಲೆ ತಿಂಗಳ ಬಾಡಿಗೆ ಖಾಲಿ ರೆಂಟಲ್ ವೇಸ್ಟೆಡ್ ಕೊಂಡ ಆ ಇಲ್ಲದ ಅಕ್ಕಲಿಗೆ ಎತ್ತುಂಡ ಹಿರಿಯ ನಕಲಿಗೆ ಎಲ್ಲಟ್ಟು ಜಪ್ಪನ ಬಲ್ಲಿ ಹಾಸಿಗೆ ಜಪ್ಪೆ ಅಂಚೆನ ವ್ಯವಸ್ಥೆ ಮಂತು ಗೊತ್ತಿಲ್ಲ ಅಂಚೆ ದಾರಿಗೆ ಆ ಹಿರಿಯರ ನಕಲ್ನಲ್ಲಿ ಆಶೀರ್ವಾದ ಉಂಟು ದೇವಣ್ಣ ಇಂಚ ಮಂತೋಳು ಬಂದಾಗ ಇದು ಸುಲಭದ ಬೇಲೆ ಎತ್ತುಂಟು ದೇವಣ್ಣ ಐಕೆ ಆರಿ ಇನ್ವೆಸ್ಟ್ಮೆಂಟ್ ಮಂದ್ಕೊಡು ರೆಂಟ್ ಬರ್ಪಿನ್ ಚೂರು ಅಂಡ್ ಅದಾದ ಬಂದ ಒಂಜಿ ಎನ್ನ ಲೆಕ್ಕ ಸಮಾಜ ಬಂದು ಕುಡಿಗೆ ಉಂಟಾ ಮಂತಿನ ದರ್ಶಿ ಅಂಚೆನೆ ಬೇತೆ ಬೇತೆ ವೀಟ ಮಸ್ತ್ ಹೆಲ್ಪ್ ಮಂಜೆ ಮಸ್ತ್ ಜನಕ್ಕೆ ಅಂಚೆ ಕಾರಣ ಕನ್ನ ಬಾರಿ ಮಲ್ಲ ಕಟ್ಟಿದೆ ಯಾಲೆ ಖಾಲಿ ಒಂಜಿ ಜಿಲ್ಲೆಡೆ ಅತ್ತು ರಾಜ್ಯದ ಅವಲವಲು ಎನ್ನ ಮಂದ್ಕೊಡು ಬಂದು ಇದೆ ನಮ್ಮ ದಕ್ಷಿಣ ಕನ್ನಡಡೆ ಒಂದಿತ್ತಾರನ ರಡ್ನೆ ಆಡು ಕೂಡ ಪುತ್ತೂರು ಉಂಟು ಮುಡುಬಿದ್ದಿಡುಂಟು ಮುಲ್ಕಿಡುಂಟು ಬೇತೆ ಬೇತೆ ದಿಕ್ಕದ ಶಾಖೆ ನಿಂತೆ ಮಂತ್ರೋಡ್ ಬಂದಿನ ಕನ ಕಟ್ಟಿದೆ. ಅದು ಖಾಲಿ ಜಿಲ್ಲೆಡೆ ಅತ್ತು ರಾಜ್ಯದ ಅತ್ತು ರಾಷ್ಟ್ರ ಮಟ್ಟ ಅದು ಗೊಲ್ಪಡ್ತ ಯಾಕಂಡ ವಾಲ್ಟರ್ ಮನ್ನೆ ಲೆಕ್ಕನೆ GDP 5% ನಮ್ಮ ಹೆಲ್ತ್ ಒಂದೆಟ್ಟು ಬರ್ಪಾನ ಕಾಂಟ್ರಿಬ್ಯೂಷನ್. ಸೊ ಐಟು ಮೇನ ಮಾರಿ ಮಲ್ಲ ಕೈ ಆವಡ್ ಬಂದ ನಾವು ಸತ್ಯ ಬಂದಾನೆ ಈ ದಸರಾದ ಟೈಮ್ ದೇವರ ನೆರವೇರಿಸಿರ್ತದೆ ಐನಾತ್ ಬೇಗ ఒక ಹೈ ಮಂದಿ ಅನ್ನ ವಿಷಯ ಆಡೋದಿದೆ ಮಸ್ತ್ ದಯಮಂಡ ಮಸ್ತ್ ಸ್ಟಡಿ ಮಂದಿನಾರು ಅದಕ್ಕೆ ಸರ್ ದಕ್ಷಿಣ ಕನ್ನಡ ಪ್ರತಿ ಒಂಜಿ ವಿಷಯಗಳ ನಾಲೆಜ್ ಇತ್ತಿನಾರು ಯಾರು ಮಸ್ತ್ ಕಾರ್ಯಕ್ರಮ ಪ್ರತಿ ಒಂಜಿ ಕಾರ್ಯಕ್ರಮ ವಿಭಿನ್ನ ಪ್ರತಿ ಒಂಜಿ ಕ್ಷೇತ್ರದ ಆ ವಿಷಯ ನಾಲೆಜ್ ಎತ್ತೊಂದು ಪಾತಿರ್ಬೇಕು ಅಂಚಾದ ಇಂಕ ಮಿತ ಅಪಾರ ನಂಬಿಕೆ ಬೊಕ ಅರವಿಂದ್ ಅಂಡೆ ಬಾರಿ ಆತ್ಮೀಯರು ಯಾರು ಒಂಜಿ ಕಾಮಿಡಿಯ ವೇಟ್ ಆಗ್ತದೆ ಅದನ್ನ ಅಂತರಾಳ ಬಾರಿ ಒಂಜಿ ದೈತ್ಯ ವ್ಯಕ್ತಿ ಅದರ ಬಂದಾನಾಗ ಎಂತ ತೆಲ್ಪವೇರು ಅಂಡ್ ಆರ್ನ ವೇ ಮಸ್ತ್ ಬಾರಿ ಸ್ಟ್ರಗಲ್ ಮಂತ್ ಮಿತ್ತು ಬೈದಿನಾರು ಅಂಚಾದ ರಾಜಗೋಪಾಲ್ ರಾಯ್ ಆರು ಮೇರೆ ಮನೆ ಲೆಕ್ಕನೆ ಸದನ್ ಪಕ್ಕ ಮೇರೆ ಹಿಂಗೆಲ್ಲ ಪ್ರೀತಿ ನಮ್ಮ ಕಾರ್ಪೊರೇಟ್ ಈ ಏರಿಯಾದ ಸ್ವಚ್ಛದ ವಿಷಯ ಪ್ರಾಧಾನ್ಯತೆ ಇದೆ ಎಲ್ಲೇ ನಮ್ಮ ಮಂಗಳೂರು ದಸರಾದ ಟೈಮ್ ತಾರೀಖ್ ಶಾಲೆಯಿಂದ ಬಂದಾಗ ಪಟ್ನೇದ ನಮ್ಮ ದಶಮಿದ ಶೋಭಾಯಾತ್ರೆ ಕುದ್ದೋಳಿ ಪಿದಾಡು ಬತ್ತಿದ್ದು ಕೂಡ ಹೋದಾಗ ರಾತ್ರಿ ಸಾಧಾರಣ ನಮ್ಮ ಪೂರ ರಸ್ತೆಯಲ್ಲಿ ಪೂರ ಒಂದು ಕಜಾವದ ಒಂದು ದಿಂಜದ ಈ ಸಲ ದೇವಸ್ಥಾನ ಬಂತೇವೆ ಸ್ವಚ್ಛತೆ ನಿಮಿತ್ತ ಒಂದು ಕಾರ್ಯಕ್ರಮ ಮಾಡ್ಕೊ ಬಂದು ಅಂಚದ ಈ ಏರಿಯಾಡ್ಲ ಪೂರ ಮಾತ ಕಾರ್ಪೊರೇಟ್ ಅನ್ನಕ್ಕೆಲ್ಲ ಸೇರ್ದು ನಮ್ಮ ಒಂದು ಈ ಸಲ ದಸರಾ ಒಂದು ಸ್ವಚ್ಛತಾ ದಸರಾ ಬಂತಿನ ಕಾನ್ಸೆಪ್ಟ್ ಎಲ್ಲ ಹಿಂಗೆ ಮತ್ತೊಂದಲ್ಲ ಅಂಚಾದ. ಸೊ ಅಂಚಾದ ರವೀಂದ್ರಣ್ಣ ಈ ಬೇಲೆ ವಾಲ್ಟರ್ ಬಂದೇ ಲೆಕ್ಕ ನೀರ್ನ ಸ್ಟಾಫ್ ನಕಲ್ಲ ಮಸ್ತ್ ಯಾಕಂದ್ರೆ ಯಾನ್ ಮುಲ್ಪ ರೆಗ್ಯುಲರ್ ಬಂದೊಪ್ಪೆ ಏನ್ ಆ ಸರ್ಜಿಕಲ್ ಉಪ್ಪೆ ಅಲ್ಪ ಹಿಂಗೆ ಎತ್ತೆ ಸರ್ವಿಸ್ ತೆಗೆದು ದೇವಣ್ಣ ಈ ಉಪ್ಪಡು ರೆಗ್ಯುಲರ್ ಅಕ್ಕಲು ಎತ್ತೆ ಸರ್ವಿಸ್ ಕೊಡ್ತೆ ಅಂಚೆ ಅಕ್ಕಲ ಕೈಗೊಂಡು ಕೂಡ ದುಮ್ಮದ ದಿನ ನಡಪುನ ಅಂಚೆನೆ ಇಡೀ ರಾಜ್ಯದ ಪ್ರವಾಸ ಮಾಡ್ಕೊಂಡು ಬಂದಿದ್ದೀವಿ ನಕ್ಕೊಂಡು ಇದಕ್ಕೆ ಎತ್ತೆ ಬೇಕು